ಕೆಲ ದಿನಗಳ ಹಿಂದೆ ಗೂಗಲ್ ಕನ್ನಡ ಭಾಷೆಯನ್ನು ಅವಮಾನಿಸಿ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೀಗ ಫೇಸ್ಬುಕ್ನಲ್ಲಿ ಸೂರ್ಯ ಎನ್ಕೆ ಎಂಬಾತ ತುಳುನಾಡಿನ ಬಾವುಟಕ್ಕೆ ಅವಮಾನಿಸಿ ತುಳುನಾಡಿನ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದಾನೆ. ಚಪ್ಪಲಿಯಲ್ಲಿ ತುಳುನಾಡಿನ ಧ್ವಜವನ್ನ ಪ್ರಿಂಟ್ ಮಾಡಿದ ರೀತಿಯಲ್ಲಿ ಚಿತ್ರವನ್ನ ಸೃಷ್ಟಿಸಿ ಇವತ್ತು ತುಳುನಾಡು ಚಪ್ಪಲ್ ಬಂದಿದೆ, ನಾಳೆ ಬಿಕಿನಿಯೂ ಬರಬಹುದು ಎಂದು ಅಸಹ್ಯಕರವಾಗಿ ಕಮೆಂಟ್ ಮಾಡಿದ್ದಾನೆ. ತುಳುನಾಡು ಸರ್ವ ಧರ್ಮ ಸಮನ್ವಯದ ನಾಡು. ಇಲ್ಲಿನ ಜನ ಯಾವ ವಿಚಾರಕ್ಕೂ ಯಾರ ಭಾವನೆಗೂ ಧಕ್ಕೆಯಾಗದಂತೆ ಎಲ್ಲರೂ ಒಟ್ಟಾಗಿ ಬಾಳ್ತಾ ಇದ್ದಾರೆ. ಬೇರೆ ಭಾಷೆಗಳನ್ನ ಗೌರವಿಸ್ತಾ ಬಂದಿದ್ದಾರೆ. ಆದರೆ ಇದೀಗ ಎಲ್ಲರನ್ನ ಗೌರವಿಸುವ ತುಳುನಾಡಿನ ಜನರ ಭಾವನೆಗೆ ಧಕ್ಕೆಯಾಗಿದೆ. ಅನೇಕ ಟ್ರೋಲ್ ಪೇಜ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ.